ಅನತಿ ಸಮಯದಿ ಚರದಿ ಸೇರಲು ಅನಿತರೊಳಗನಿರುದ್ಧ ಪುತ್ರನ್ನು ಸಾಗೋಣ ನಾವು ಸಾಗೋಣ ಅನಿಮಿಚೇತನ ಪಾದದಲದುಳು ಚಿರಲು ಪಾದತಳದುಳು ಚಿರಲು ಕಂದಬಾ ಯದುವಂಶ ಸಾಗರ ಚಂದ್ರಮನೆ ಕಂದ ಕಂದ ಕಂದಬಾಯದು ವಂಶ ಸಾಗರ ಚಂದ್ರಮಣಿ ಗುಣನಿಧಿಯೇ ಶಾಂತನೇ ಕಂದ ಒಂದೇ ಯದು ಕುಲದಂಕುರವು ನೀ ಇಂದು ಮಗನೇ ಒಂದೇ ಯದು ಕುಲದಂಕುರವು ನೀನಿಂದು ಮಗನೇ ತೆರಳು ವಜ್ರನೆ ಬೇಗ ಮಥುರಿಗೆ ನೀನಲ್ಲಿ ದೊರೆಯುಗ್ರಸೇನಕನು ಮೆರೆದಗ್ರಪೀಠದಿ ಮಂಡಿಸಿ ಪಾಲಿಸು ಧರೆಯ ಧರ್ಮದ ಪಥದಿ ಕಂದ ಬಾರೋ ಯದುವಂಶ ಸಾಗರ ಚಂದ್ರಮಣಿ ಗುಣನಿಧಿ ಪ್ರಭಾಸ ತೀರ್ಥದ ಕಾನನಾಂತರಕ್ಕೆ ಸೇರಿ ಹೋಗಬೇಕು, ಅದರ ಮಧ್ಯದಲ್ಲಿ ಕಳೆದು ಹೋಗಬೇಕು ಅಂತ ಹೊರಟದ್ದು ಮಗು. ನನ್ನನ್ನು ಶೀಘ್ರವಾಗಿ ಬರ ಹೇಳಿದ್ರಿ. ನಿನ್ನ ಮುಖ ಕಂಡಾಗ ಎಲ್ಲವನ್ನು ಮುಗಿಸುವ ಕಾಲದಲ್ಲಿ ನಿರಾಶೆ ಬೇಡ ಅಂತ ಕಾಣ್ತದೆ. ಯದುವಂಶದಲ್ಲಿ ಕೆಡುಕಿನ ನಂಜಿನ ಅಧರ್ಮದ ಅಂಕುರಗಳೇ ಬೆಳೆದವಲ್ಲ ಅಂತ ನಾನು ಹತಾಶೆ ಅನುಭವಿಸುವ ಸ್ಥಿತಿ ಬಂದಾಗ ಧರ್ಮದ ದೀಪ್ತಿಯಾಗಿ ನೀನಿದ್ದಿ ಅಂತ ತೋರಿಕೊಡುವುದಕ್ಕೆ ನನಗೆ ಮುಖ ತೋರಿಸ್ತಾ ಬಂದೆಯೋ ಹೇಗೆ? ಆಗಲಿ, ಒಳ್ಳೆದಾಯಿತು. ಅನಿರುದ್ಧ ಪುತ್ರ ವಜ್ರಲಾಭ, ವಜ್ರ ಅಂತ ಪ್ರೀತಿಯಿಂದ ನಿಮ್ಮನ್ನು ಕರೆಯುವುದು. ಹೌದು, ಕೇಳಿದ್ದೆ ನಾನು. ಆ ಬಳಿಕ ನಿನ್ನನ್ನು ಕಾಣುವುದಕ್ಕೆ ಸರಿಯಾಗಿ ಮಾತಾಡುವುದಕ್ಕೆ ಆಗಿರಲಿಲ್ಲ. ಅವಿವೇಕಕ್ಕೆ ಆಶ್ರಯವನ್ನು ಕಲ್ಪಿಸಿ ಮುನಿಜನರನ್ನು ಕೆಣಕುವುದಕ್ಕೆ ಹೊರಟ ಯಾದವ ಪಾಳಯದೊಳಗೆ ವಿವೇಕದ ಧ್ವನಿಯಾಗಿ ಕಾಣಿಸಿಕೊಂಡವನು, ಕೇಳಿಸಿಕೊಂಡವನು ನೀನೊಬ್ಬನೇ ಅಂತೆ. ಹೌದಾ? ಹಿರಿಯರಾದರೂ ಆಡದೆ ನನಗೆ ನಿರ್ವಾಹ ಇರಲಿಲ್ಲ. ಕೃಷ್ಣ ಏನು ಮಾಡಿದ್ದಾನೆ? ಗೋಪೀಜನ ಜಾರನಾಗಿ, ನವನೀತಾದಿಗಳ ಚೋರನಾಗಿ, ಜಾರಚೋರತ್ವಗಳ ತಾಂಡವವಾಟವನ್ನು ಆಡಿದ್ದಲ್ಲದೆ ಅವ ಏನು ಸಾಧಿಸಿದ್ದಾನೆ ಅಂತ ಕೃಷ್ಣನನ್ನು ಕೃಷ್ಣ ಪಕ್ಷದಲ್ಲಿ ಕೃಷ್ಣ ವಂಶದಲ್ಲೇ ನಿಂದಿಸುವವರಿದ್ದಾಗ ಕೃಷ್ಣ ಏನು ಅಂತ ಲೋಕಕ್ಕೆ ತಿಳಿ ಹೇಳಿದ ಮಗು ನೀನೊಬ್ಬನೇ ಅಲ್ವೇನೋ? ಒಳ್ಳೆಯದು. ಎಲ್ಲ ಕೆಟ್ಟದ್ದೇ ಅಲ್ಲ. ಎಂತಹ ಕೆಸರಲ್ಲಾದರೂ ಒಂದು ಕಮಲ ಮೊಳೆಯುತ್ತದೆ ಅಂತ ಆಯ್ತೋ ಇಲ್ಲೋ? ಸಾಕಪ್ಪ. ದ್ವಾರಕೆಯಲ್ಲಿದ್ದಂತಹ ಎಲ್ಲರನ್ನು ಕೂಡಿಕೊಂಡು ಬರುವವರನ್ನು ಜೊತೆಯಾಗಿಸಿಕೊಂಡು ಮಥುರೆಯತ್ತ ಸಾಗು. ಯದುಕುಲದ ಹಿರಿಯರಾದ ಉಗ್ರಸೇನನಿಂದ ಪಾಲಿತರಾದಂತಹ ಆ ಭೂಭಾಗವನ್ನು ನೀನೇ ಪ್ರಭುವಾಗಿ ಉಳಿದ ಎಲ್ಲ ಯಾದವ ಸಂಕುಲವನ್ನು ಭವಿಷ್ಯದಲ್ಲಿ ಪಾಲಿಸ್ತಾ ನಿನಗೆ ಆದರ್ಶ ಅಂತ ಕಂಡದ್ದನ್ನು ಬೆಳೆಸ್ತಾ ಲೋಕಕ್ಕೆ ದೀಪಕ ವ್ಯಕ್ತಿತ್ವವನ್ನು ಹೊಂದಿದ ಮಗು.
ಈ ಲೋಕಕ್ಕೆ ಇನ್ನು ನಿನ್ನನ್ನು ಹೀಗೆ ಕಳಿಸಿಕೊಡುವುದಲ್ಲದೆ ಕೊಡುವುದಕ್ಕೆ ನನ್ನಲ್ಲೂ ಏನೂ ಉಳಿಲಿಲ್ಲ. ಪರಮ ಪಿತಾಮಹ ಕೇಳು ಎನ್ನ ಬಿಲ್ನಪ ಹರಿ ತಂದು ರಾಜ್ಯವನು ಪರಮ ಪಿತಾಮಹ ಕೇಳೆಲ್ಲ ಬಿಲ್ನಪ ಹರಿ ತಂದು ರಾಜ್ಯವನು ಪರಿಪಾಲಿಸುತ್ತಲೆಂಬ ಸುಪಥದುಳ್ ನಡೆಯಿಸಿ ಪರಿಪಾಲಿಸುತ್ತಲೆಂಬ ಸುಪಥದುಳ್ ನಡೆಯಿಸಿ ಪರಿತೋಷಗೊಳಿಸೆನಲು ಪರಮ ಪಿತಾಮಹ ಕೇಳಂ ಬಿಲ್ಲಕ ಕೇಳು ಪಿತಾಮಹರೇ, ನಾನು ಆಡ್ತಾ ಇದ್ದರೆ ಕಣ್ಣಾಲಿಗಳನ್ನು ತುಂಬಿಸಿಕೊಂಡಿಯಲ್ಲ, ಏನಾಯ್ತು? ಅಜ್ಜ ಅಂಬೆಗಾಲಿಡುತ್ತಾ ತೊದಲು ಮಾತುಗಳನ್ನಾಡುತ್ತಾ ಆಡುತ್ತಾ ಓಡೋಡಿ ಬರ್ತಾ ಇದ್ದ ನನ್ನನ್ನು ಬರಸೆಳೆದು ಬಿಗಿದಪ್ಪಿ ನಿನ್ನ ಎದೆಗಾಣಿಸಿಕೊಂಡು ಮುತ್ತಿಕ್ಕಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ ದಿನಗಳಿತ್ತು ಅಜ್ಜ. ಕೃಷ್ಣ ಕಥೆಯನ್ನು ಲೋಕ ಕರ್ಕಶ ಅಂತ ಹೇಳುವ ಕಾಲದಲ್ಲಿ ಬೆಳೆಯುವ ಮಗುವಾದ ನಿನಗಾದರೂ ಕೃಷ್ಣ ಕಥೆ ಆದರ್ಶವಾಗಿ ಬೇಕು ಅಂತ ಖಂಡಿತಲ್ಲ. ಮತ್ತೆ ನಿನಗೆ ತುತ್ತಿಯದೆ ಮತ್ತೆ ಯಾರಿಗೆ ಹೇಳಿಕೆ? ನಿನ್ನ ಬದುಕಿನ ಕಥನಕಗಳನ್ನೆಲ್ಲ ಕೇಳುತ್ತಾ ನನ್ನ ಬದುಕಿನಲ್ಲಿ ಪ್ರಯತ್ನಪೂರ್ವಕವಾಗಿ ಆದರೂ ಬದುಕಿದರೆ ನಿನ್ನಂತೆ ಆದರ್ಶ ವ್ಯಕ್ತಿಯಾಗಬೇಕು ಅನ್ನುವಂತಹ ಮನೋಭಾವವನ್ನು ನಾನು ಹೊಂದಿಯೇ ಇದ್ದವನು. ಎಷ್ಟೋ ಬಾರಿ ನಾನು ಕೇಳಿದ ಕಥನಕ ಪೂರ್ಣವಾಗಿ ಯಾದವರು ಕ್ಷತ್ರಿಯರಲ್ಲ, ತಿಳಿದರೆ ವೈಶ್ಯರೂ ಅಲ್ಲ, ಬದುಕಿಗಾಗಿ ಅನ್ವೀಕ್ಷಕರಾಗಿ ವ್ಯಾಪಾರಿಗಳಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾ ಇದ್ದವರು. ಸುತ್ತ ಗೋಡೆಗಳ ಮನೆಯಿಲ್ಲ, ಪರ್ವತಗಳನ್ನೇ ಬಾಗಿಲುಗಳಾಗಿ ಹೊಂದಿದಂತಹ ಕಾನನದಲ್ಲಿ ಬದುಕು ಕಟ್ಟಿಕೊಂಡು ಯಾದವ ಸ್ತ್ರೀಯರೆಲ್ಲವರು ಮದಿರಾಪಾರವನ್ನು ಮಾಡಿ ಮತ್ತರಾಗಿ ಮಾನದ ಬೆಲೆಯೇನು ಅಂತ ತಿಳಿಯದೆ ವ್ಯವಹಾರ ಮಾಡುವ ಸ್ಥಿತಿ ಇತ್ತಂತೆ. ಯಾವಾಗ ನೀನು ಹುಟ್ಟಿಕೊಂಡೆಯೋ ದನಗಳು ಹಾಲಿನ ಕಿತ್ತಲಿನಲ್ಲಿ ಹಾಲಿನ ಸುದೆಯನ್ನೇ ಹರಿಸಿದವಂತೆ. ಸಂಸ್ಕಾರ ವಿಹೀನರಾದಂತಹ ಯಾದವರಿಗೊಂದು ಸಂಸ್ಕಾರ ಬಂತಂತೆ. ಯಾದವ ಸ್ತ್ರೀಯರೆಲ್ಲವರು ಕೂಡ, ಗೋಪಿಕೆಯರೆಲ್ಲರೂ ಕೂಡ ಮಾನದ ಬೆಲೆಯನ್ನು ತಿಳಿದು ಮೈಗೆ ಉಟ್ಟುಕೊಳ್ಳಬೇಕು ಬಟ್ಟೆ ಅನ್ನುವಂತಹ ಬಟ್ಟೆಯನ್ನು ತೋರಿಕೊಟ್ಟೆಯಂತೆ ನೀನು. ಹೆಚ್ಚೇನು ಸಂಕಷ್ಟ ಹೊಂದಿದ್ದಂತಹ ಯಾದವರಿಗೆ ಸಂತುಷ್ಟಿಯನ್ನು ಒದಗಿಸಿಕೊಡುವುದಕ್ಕಾಗಿ ಪಟ್ಟಮಲ್ಲ ಕಂಸನನ್ನು ಮರ್ದಿಸಿ ಆ ಮೂಲಕವಾಗಿ ಯದುಕುಲಕ್ಕೆ ಒಂದು ದಾರಿದೀಪವಾದ ಅಜ್ಜ ನೀನು. ನನ್ನ ಅಪ್ಪನೇ ಬಾಣನ ಮನೆಯಲ್ಲಿ ಸೆರೆಯಾಳಾದವಾಗ ಬಂದು ಬಿಡಿಸಿದೆ. ನನ್ನ ಹುಟ್ಟಿಗೆ ನೀನು ಕಾರಣನಾದೆ. ಇಷ್ಟು ಬೇಗ ನಿವೃತ್ತಿಯ ಮನ ಮಾಡುತ್ತೀಯೋ ಯೋಚನೆ ಮಾಡು. ಎಷ್ಟೋ ಸಂತೋಷದಿಂದ ಕಟ್ಟಿ ಬೆಳೆಸಿದಂತಹ ನಿನ್ನ ಕಣ್ಣ ಬೊಂಬೆಗಳಂತಿದ್ದಂತಹ ದ್ವಾರಾವತಿ, ಮಧುರೆ ಎಲ್ಲವನ್ನು ಬಿಟ್ಟು ತೆರಳಬೇಕು ಅಂತ ನೀನು ಮನ ಮಾಡ್ತೀಯಲ್ಲ. ಏರಿ ಆಳಬೇಕಾದವನು ನೀನು. ಒಂದು ತಪ್ಪನ್ನು ಮಾಡಿದ್ದಾರೆ ಎನ್ನುವ ಕಾರಣದಿಂದ ಅವರೆಲ್ಲವರನ್ನು ಕೈಬಿಟ್ಟು ಸಾಗಿದೆ ಅಂತಾದರೆ ಅಜ್ಜ ಎಲ್ಲರೂ ಅನಾಥರಾಗುತ್ತಾರೆ. ಈ ಮಗುವಿನ ಮಾತಿಗಾಗಿ ನನ್ನ ಜೊತೆಗೆ ಬಾರು. ಎಲ್ಲ ಮಣಿ ಕಾಡಲಾಗದು, ಎಲ್ಲ ಕಣ್ಮಣಿ ಕಾಡಲಾಗದು, ಇನ್ನು ವಾನಪ್ರಸ್ಥ ಎನಗದೆ, ಇನ್ನು ವಾನಪ್ರಸ್ಥ ಎನಗದೆ, ಚೆನ್ನು ತೆರಳಿ ಶಾಂತಿಯರಸುವಿ ವನದುಳ್ ಎನಲವನು
ಇನ್ನು ವಾನಪ್ರಸ್ಥಯನಗದೆ ಚೆಲ್ಲು ತೆರಳಿ ಶಾಂತಿಗರಸುವಿ ವನದುಳ್ ಎನಲವನು ಎನ್ನಯ ಕಣ್ಮಣಿಯೇ ಕಾಡಲಾಗದು ಕಣ್ಮಣಿಯೇ ಎನ್ನ ಕಣ್ಮಣಿ ಅಭವ ಅಂತ ನನ್ನನ್ನು ಕರೆದವರಿದ್ದಾರೆ ಅನೇಕ ಪ್ರಾಜ್ಞರು. ಹುಟ್ಟಿಲ್ಲದವನು ಅಂತ ಅರ್ಥ. ಅವನಾದರೂ ಹುಟ್ಟಿದವನಂತೆ ಕಾಣಿಸಿಕೊಂಡು ಈ ಭವದಲ್ಲಿ ಯಾಕೆ ಬರ್ತಾನೆ ಅಂದರೆ, ಮಗು ಅಜ್ಜ, ಈ ಭಾವಕ್ಕಾಗಿ ಬರ್ತಾನೆ. ಭಾವೋ ಹಿ ಭವ ಕಾರಣ. ಭವಕ್ಕೆ ದೇವರಿಂದ ತೊಡಗಿ ಜೀವರೆಲ್ಲರೂ ಬರುವುದು ಈ ಭಾವಕ್ಕೆ. ಯುಗಾಂತರದಲ್ಲಿ ಭೂಮಿಯನ್ನು ಆಳುವುದಕ್ಕೆ ಕೋದಂಡ ದೀಕ್ಷಾ ಗುರುವಾಗಿ ಅಕಳಂಕ ಚರಿತ್ರನಾದಂತಹ ಶ್ರೀರಾಮಚಂದ್ರ ಅವತರಿಸಿದ. ಹೊರಡುವ ಕಾಲದಲ್ಲಿ ನಾನು ನೆನಪಿಸಿಕೊಳ್ತೇನೆ, ಚಿತ್ತವನ್ನು ಹುತ್ತವಾಗಿಸಿಕೊಂಡು ಮೈ ಮೇಲೆ ಬೆಳೆದ ಹುತ್ತವನ್ನು ಲಕ್ಷಿಸದೆ ರಾಮಧ್ಯಾನ ಪರನಾಗಿ ವ್ಯಾಧನಾಗಿದ್ದವನು ಯೋಗಿಯಾಗಿ ಮೇಲೆದ್ದು ವಾಲ್ಮೀಕಿ ಎನಿಸಿದವನು ರಾಮನ ಕಥೆಯನ್ನು ರಾಮನಿಗೇ ಕೇಳಿಸಿದನಂತೆ. ಬದುಕಲ್ಲಿ ನೀನು ನನಗೆ ಕೊಟ್ಟ ಬೆಳಕೇನು ಅಂತ ಆ ಯೋಗಿ ರಾಮನ ಸಭೆಯಲ್ಲಿ ಕುಳಿತು ರಾಮನೇ ಕೇಳುವ ಹಾಗೆ ತಾನು ಬೆಳೆಸಿದ ಮಕ್ಕಳಿಂದ, ರಾಮನ ಮಕ್ಕಳಿಂದ ಹಾಡಿಸಿದನಂತೆ. ಅದಕ್ಕೆ ಭೂದೇವಿ ಯಾವತ್ತೋ ಹೇಳಿದ್ದು, ಕೃತಜ್ಞರಾದವರಿಗೆ ಅಸತ್ಯವಂತರಾದವರನ್ನು ಹೊರುವಲ್ಲಿ ನಾನು ಹೇಸುತ್ತೇನೆ ಅಂತ. ಅವರಿಗೆ ಪ್ರಾಯಶ್ಚಿತ್ತವೂ ಇಲ್ಲ. ದೇವರೇ ಇಳಿದು ಬಂದಿದ್ದಾನೆ, ಅವ ಏನು ಕೊಟ್ಟಿದ್ದಾನೆ ಅಂತ ಅವ ಹೊರಟ ಕಾಲದಲ್ಲಿ ಸ್ಮರಿಸುವವರೇ ಇಲ್ಲ ಅಂತಾದರೆ, ಆ ಯುಗದಲ್ಲಿ ವಾಲ್ಮೀಕಿ ಈ ಭೂಮಿ ಕೃತಜ್ಞರ ನೆಲೆಯಲ್ಲ, ಕೃತಜ್ಞರ ನೆಲೆ ಅಂತ ತೋರಿಸುವುದಕ್ಕೆ ರಾಮಾಯಣ ಬರೆದ. ದ್ವಾಪರದಲ್ಲಿ ಕೃಷ್ಣನಾಗಿ ನಾ ಹೊರಟು ನಿಂತಾಗ ನನ್ನ ಮಗುವಿನ ಕಣ್ಣಿನ ಕೃಷ್ಣಮಣಿಯಿಂದ 2 ಬಿಂದು ನೀರು ಬಿತ್ತು ನೋಡು. ಕೃಷ್ಣನಿಗೆ ಸಾಕು ಮಗು. ಆ ನೀರು ಬಿದ್ದದ್ದು ಕಣ್ಣಿನ ಕೃಷ್ಣಮಣಿಯಿಂದ. ಕೃಷ್ಣನ ಬದುಕಿನ ನೋಟ ಸಿದ್ಧಿಸಬೇಕಾದರೆ ತಮ್ಮ ಕಣ್ಣಿನ ದೃಷ್ಟಿಕೋನ ಸರಿಯಾಗಿರಬೇಕು. ಕೃಷ್ಣನನ್ನು ಕಂಡ ನೋಟ ಸರಿ ಇದ್ದದ್ರಿಂದ ಅಲ್ಲಿ ನೀರು ಬಂತು. ಸಾಕು, ನಾನು ಅಲ್ಲಿ ಇದ್ದೇನಲ್ಲ. ನನ್ನ ಆದರ್ಶವಾಗಿ, ನನ್ನ ಬದುಕಾಗಿ, ನನ್ನ ಬೋಧನೆಯಾಗಿ, ನನ್ನ ಸ್ಮರಣೆಯಾಗಿ, ನನ್ನ ವಜ್ರನ ಮನದೊಳಗೆ, ಬುದ್ಧಿಯೊಳಗೆ, ದೃಷ್ಟಿಯೊಳಗೆ ಕೃಷ್ಣನಿದ್ದಾನಲ್ಲ. ಹೊತ್ತ ಭಾರವನ್ನು ನನ್ನಿಂದ ಹೊರುವುದಕ್ಕಾದೀತೆ. ಯಾರಿಗೂ ಒಂದು ಹಂತದ ನಂತರ ಯಾವುದನ್ನು ಹೊರುವುದಕ್ಕಾಗೋದಿಲ್ಲ ಮಗು. ಹಾಗೆ ಅಂತ ದಾಟಿಸುವುದು ಈ ಪರಂಪರೆಯನ್ನು ಬೆಳೆಸುವ ಭುವಿಯಲ್ಲಿ ಅನಿವಾರ್ಯ ಕರ್ಮ. ಸದಾ ಸರ್ವದಾ ವಿಷವನ್ನೇ ಧರಿಸಿದರೂ ಕೂಡ ಬೇಕಾದ ಹಾಗೆ ಒದಗದೇ ಇದ್ದರೆ ಶೇಷ ನಾರಾಯಣನಿಗೂ ತಲ್ಪವಾಗುವುದಿಲ್ಲ. ಕಚ್ಚುವುದಕ್ಕೆ ಹವಣಿಸುವ ಶೇಷ ಇದ್ದಲ್ಲಿ ನಾರಾಯಣ ಮಲಗುತ್ತಿದ್ದನು. ಆಗ ಅವನು ತಾಣವನ್ನು ಬೇರೆ ಹುಡುಕಿ ಹೋಗಬೇಕಾಗ್ತದೆ. ಕೃಷ್ಣನ ಕೃತ್ಯಕ್ಕಾಗಿ ಕಚ್ಚುವುದಕ್ಕೆ ಹೊರಟಂತಹ ಯಾದವ ಪಂಗಡದ ಮಧ್ಯೆ ಇರುವುದಕ್ಕಿಂತ ಶಾಂತಿಯನ್ನು ಅರಸ್ತಾ ಇನ್ನು ಬದುಕಿನ ಈ ಹಂತದಲ್ಲಿ ವಾನಪ್ರಸ್ಥ
ಅದೇ ನನಗೆ ಸರಿ. ಅಜ್ಜ ಶಾಂತನಾಗಬೇಕು ಅಂತ ಮೊಮ್ಮಗನಿಗಿಲ್ವೋ? ಅಜ್ಜನನ್ನು ಅಜ್ಜನಷ್ಟಕ್ಕೆ ಬಿಟ್ಟು ನಿನಗೆ ಬೇಕಾದ ನಿನ್ನ ಅಜ್ಜನನ್ನು ನಿನ್ನೊಳಗಿಟ್ಟು ಹೋಗು ಮಗು. ನಾ ಕಣ್ಣು ಮುಚ್ಚಿದರು ನಿನ್ನ ಕಣ್ಣಲ್ಲಿ ಕೃಷ್ಣಮಣಿ ಉಂಟು ನೋಡು, ನಾನಿದ್ದೇನೆ ಅಂತ ತಿಳಿ. ಪನ್ನಗಾಸನ ಪದಕಿ ಮಣಿದು ಪನ್ನಗಾಸನ ಪದಕಿ ಮಣಿದು ಮಣಿದ ಉನ್ನತಾಂಚನು ತೆರಳಿ ಎಲ್ಲರನ್ನು ಸಂಧಿಸಿ ಆಯಿತು, ಅವೊಬ್ಬ ಬರಬೇಕು. ದಾರುಕನನ್ನು ಹೇಳಿ ಕಳಿಸಿದ್ದೇನೆ, ಪಾರ್ಥನನ್ನೊಮ್ಮೆ. ಅವ ಬರುವಾಗ ನಾನಿರ್ತೇನೋ, ನಾನಿರುವಾಗಲೇ ಅವ ಬರ್ತಾನೋ ಗೊತ್ತಿಲ್ಲ. ಹೀಗೆ ಪ್ರಭಾಸ ತೀರ್ಥದ ಕಾನನ ಅಂತರಕ್ಕೆ ಬಂದ್ರೆ ಇದೇ ಸರಿಯಲ್ವ? ಸ್ವಲ್ಪ ಮಲಗಬೇಕು ಅಂತ ಕಾಣ್ತದೆ. ಇಂದಿರಲು ಜರನೆಂಬ ಶಬರನು ಶಬರನು ಓ ಓ ಓ ಇಂದಿರಲು ಜರನೆಂಬ ಶಬರನು ಸಂತಸದಿ ಮೃಗ ಬೇಟೆಗೆ ನೂತಲಿ ಸಂತಸದಿ ಮೃಗ ಬೇಟೆಗೆ ನೂತಲಿ ಕಂತು ಪಿತನರಗಿರ್ತ ಕಾನನ ದಂತ ತೀರಿ ಇಂತಿರಲು ಜರನೆಂಬ ಶಬರನು ಸಂತಸದಿ ಮೃಗ ಬೇಟೆಗೆ ಎನ್ನುತ್ತಲಿ ಶಬರನು ಓ ಈ ಪ್ರಪಂಚದಲ್ಲಿ ಹಾ ಒಂದು ಎಲೆಯಾದ್ರೂ ಅಲ್ಲಾಡಬೇಕು ಅಂತಿದ್ರೆ ಹಾ ದೇವರ ದಯ ಬೇಕಂತೆ. ಹಾ. ಅದೇ ರೀತಿ ಈ ಹೊತ್ತಿನಲ್ಲಿ ಹಾ. ಈ ಕಾಡಿನಲ್ಲಿ ಜರನೆಂಬ ಬೇಡ ಹಾ. ಕಾಡಿನ ರಾಜನಾಗಿ ಬೆರೆಯುತ್ತಿದ್ದಾರಂತ ಅಂದ್ರೆ ಅದಕ್ಕೆ ದೇವರ ಅನುಗ್ರಹದಿಂದ ಏನೂ ಇಲ್ಲದಂತ ನಾನು ಇಷ್ಟು ಎಷ್ಟರಕ್ಕೆ ಬೆಳೆದಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಹಾ. ದೇವರ ದಯ. ಅಂದ್ರೆ ಅನುನಿತ್ಯವೂ ಬೇಟೆ ಆಡುವುದಕ್ಕೆ ಮೊದಲು ಹೋಗುವುದಕ್ಕೆ ಮೊದಲಾಗಿ ಹಾ. ದೇವರನ್ನು ಸ್ಮರಿಸಿ ದೇವರ ಪೂಜೆಯನ್ನು ಮಾಡಿ ಹಾ. ಆಮೇಲೆ ಬೇಟೆಗೆ ಹೋಗುವಂತ ಕ್ರಮ ನನ್ನದ್ದು. ಹಾ. ಹಾಗಂತ ನಾನು ಒಬ್ಬನೇ ಹೋಗುವುದಲ್ಲ. ನಮ್ಮವರು ಬೇಡದೆಷ್ಟೋ ಮಂದಿ ನಾನು ಹೊರಟೆ ನಿಂತಾಗ ಹಾ. ಆಚೆಯಿಂದ ಈಚೆಯಿಂದ ಸಾವಿರ ಸಾವಿರ ಮಂದಿ ಹಾ. ಬೇಟೆಗಾರರು ನನ್ನ ಜೊತೆಗೆ ಬರ್ತಿದ್ರು. ಹಾ. ಪೂಜೆಯಾಗಿ ಬಂದಿದ್ದೇನೆ. ಹಾ. ಬೇಡರನ್ನು ನೋಡಿದಾಗ ಹಾ. ಯಾರೂ ಕಾಣುತ್ತಾ ಇಲ್ಲ. ಹಾ. ಯಾಕಾಗಿರ್ಬೋದು, ಯಾಕೋ ಏನೋ ಹಾ. ಬರ್ಲಿಕ್ಕಾಗ್ಲಿಲ್ಲೋ ಏನು. ಹಾಗಂತ ನಮ್ಮ ಕರ್ತವ್ಯವನ್ನು ನಾವು ಮಾಡದೆ ಬಿಡುವುದಕ್ಕಾಗ್ತದ? ಕರ್ತವ್ಯ ಕೈ ಬೀಸಿ ಕರೀತಾ ಉಂಟು. ಹಾ. ಕಾಡಿಗೆ ಹೋಗ್ತೇವೆ. ಬೇಟೆಯ
ಧಿಮಿತೈ ದಿನತೈ ಧಿಮಿತೈ ದಿನತೈ ದಿನ ದಯ್ಯ ದಯ್ಯದ ಹುಲಿ ಹಂದಿಯ ಗಾಡ್ಗೋಳವ ಧರಿಯುತ್ತ ಸಂಚರಿಸಿದ ಬೇಟೆಯಾಡುತ್ತ ಬಂದ ನಾಗ ಬರುತ್ತಲೇ ಹರಿಯು ಪವಡಿಸಿದುದನ್ನು ದೂರದಿ ಹರಿಣವೆಂದೇ ಭ್ರಮಿಸಿ ಎಸೆದನು ಕೂರಲ ಆಗ ಹೀಗೆ ಬೇಟೆ ಆಡುತ್ತಾ ಆಡುತ್ತಾ ಮುಂದೆ ಮುಂದೆ ಬಂದಾಗ ಒಂದೇ ಒಂದು ಮೃಗಗಳು ನನ್ನ ಕಣ್ಣಿಗೆ ಕಾಣಿಸುತ್ತಿದ್ದಿಲ್ಲ. ಹಾಗಂತ ಈಗ ಸಿಕ್ಕಬಹುದು ಮತ್ತೆ ಸಿಕ್ಕಬೇಕು ಎಂಬುದಾಗಿ ಮುಂದೆ ಬಂದೆ, ಕಾಣುವುದೇ ಇಲ್ಲ. ಹಾಗಂತ ಏನದು ಏನು ಮರದ ಪೊದೆಯಲ್ಲಿ ಒಂದು ಹಕ್ಕಿ. ಯಾವುದೂ ಇಲ್ಲ ಪ್ರಾಣಿಗಳು. ಈ ಹಕ್ಕಿಯನ್ನಾದರೂ ಕೊಂದು ಬಿಡ್ತಾರಂತೆ. ಎನ್ನುತ್ತ ಧಾವಿಸಿ ಧಾವಿಸಿ ನೋಡಿ ಎಲ್ಲಿದೆ ನೋಡ್ತೇನೆ. ಹರಿಯಬಾದದಿ ರುದಿರವಾಗಿನಿ ಹರಿವುದನು ಕಂಡಾದ ದುರುಳಿದನು ತರಿಗಿ. ಕೃಷ್ಣ ಕೃಷ್ಣ, ನನ್ನ ಜೀವನದಲ್ಲಿ ನಿನ್ನ ಕಥೆಯನ್ನು ನಾನು ಕೇಳಿದಬಹುದು. ಕಾಡಿನ ಒಬ್ಬ ಬೇಡನಾದರೂ ಕೃಷ್ಣ ಏನು ಮಾಡಿದ್ದಾನೆ, ಎಂಥ ಘನತ್ಕಾರ್ಯಗಳನ್ನು ಮಾಡಿದ್ದಾನೆ ಎಲ್ಲವನ್ನೂ ತಿಳಿದಿದ್ದೆ ಸ್ವಾಮಿ. ನಿಮ್ಮನ್ನು ಕಣ್ಣು ತುಂಬ ನೋಡಬೇಕು, ನಿಮ್ಮ ಆಶೀರ್ವಾದ ಪಡೆಯಬೇಕು. ಈ ಆಸೆಯಿಂದ ಅದೆಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಂಥ ಈ ಬೇಡ ಇಂದು ಕಾಡಿನಲ್ಲಿ ಹಕ್ಕಿ ಎಂಬುದಾಗಿ ಪ್ರಯೋಗಿಸಿದ ಬಾಣ ನಿಮ್ಮ ಕಾಲಿಗೆ ಬಿದ್ದೆ ಪರಮಾತ್ಮ. ತಿಳಿಯದೆ ಅನ್ಯಾಯವನ್ನು ಮಾಡಿಬಿಟ್ಟೆ. ನನ್ನ ದೇವರಿಗೆ ನಾನು ಬಾಣ ಪ್ರಯೋಗ ಮಾಡಿದೆ. ಯಾವ ಜನ್ಮದ ಕರ್ಮದಿಂದ ನನಗೆ ಈ ಸ್ಥಿತಿ ಬಂತೋ ಗೊತ್ತಿಲ್ಲ ಪರಮಾತ್ಮ. ಆದರೆ ನಾನು ತಿಳಿಯದೇ ಮಾಡಿದ್ದು. ದೇವಾ, ನನಗೆ ಕ್ಷಮೆ ಇಲ್ಲವೇ? ಕೃಷ್ಣ ಶಬರಲಿ ತೆರ ಶೋಕದೊಳಗಿರೇ ಅಬುಜಲೋಚನ ನಿದ್ದು ನಗುತ್ತಲೇ ಅಭಯೀಯುತ ಪೀಳಿದನುತ ಸುಭುಜನುಡನಿ ಪರಮ ಭಕುತನಿ
ಮರುಗದಿರು ತವ ಶರದ ಮುನಿಗಿ ಹೋದಿಲ್ಲ ದೇಹವ ಭಕುತ ಪರಮ ಭಕುತನಿ ಮರುಗದಿರು ತವ ಚರದ ಮುನಿಗಿಗುದಿಲ್ಲ ದೇಹವ ತರಿಯಲಿಗ ಮುನಿಯಾಜ್ಞೆ ನೆಪ ಕುರವಣಿಸಿಗೆ ಈ ಶರೀರವ ತೊರೆಯೇ ನಿನ್ನಯ ಈ ಶಿಲಿ ಮುಖಮುಪಕರಿಸಿತೆ ಆಶಿ ಪಡಿ ಮೋಕ್ಷವನು ಅಜ್ಞತೆ ನಾಶಗೊಳಿಪಿ ಪರಮ ಭಕುತನಿ ಮರುಗದಿರು ಭಕುತ ಮರುಗದಿರು ತಪ್ಪಾಯಿತು ಸ್ವಾಮಿ, ತಪ್ಪಾಯಿತು. ನನ್ನ ಮೇಲೆ ಕರುಣೆ ಇರಲಿ. ಏನು ಹೆಸರು? ಜರ ಎಂಬುದಾಗಿ ಕರೆಯುತ್ತಿದ್ದಾರೆ. ಸರಿಯಾಯ್ತಲ್ಲ. ಏನು ಹುಟ್ಟಿದವರಿಗೆ ಬೆಳವಣಿಗೆ ಇದ್ದವರಿಗೆ ಹಾ, ಜರೆಯ ಬಾಧೆ ಬರಲೇಬೇಕು. ಆಹಾ. ಎಲ್ಲರೂ ಕೇಳ್ತಾ ಇದ್ರು ಊರಲ್ಲಿ, ಆ. ಕೃಷ್ಣನಿಗೆ ವರ್ಷ 100 ಕಳೆದ್ರು ಅವರಿಗೆ ಪ್ರಾಯ ಆದದ್ದು ಗೊತ್ತಾಗುವುದಿಲ್ಲ, ಹಾ. ಜರೆ ಬರಲಿಲ್ಲ ಅಂತ. ಆ. ಸಾಯುವ ಮೊದಲು ಬಂದು ಬಿಟ್ಟಿಯಲ್ಲ ಪುಣ್ಯಾತ್ಮ. ಅಯ್ಯೋ ಅಯ್ಯೋ, ಜರಾಬಾಧೆಗೆ ಕೃಷ್ಣನೂ ಈಡಾದಂತಾಯ್ತು, ಬಂದಾಯ್ತು. ಯಾರಿಗೂ ತಪ್ಪಿಸುವುದ? ನೀನು ಅಳುವುದು ಯಾಕೆ? ನನ್ನಿಂದ ಹೀಗಾಯ್ತಲ್ಲ ಸ್ವಾಮಿ. ಆಗಬೇಕಾದ್ದು ನಿನ್ನಿಂದಲೇ ಆಯ್ತು ಅಂತೇನು? ದುರ್ವಾಸರು ಬಂದಿದ್ರು, ವಿಪ್ರರು ಅಂತ ಅವರಿಗೆ ಉಣಬಡಿಸಿದೆ. ಅವರು ವಿಚಿತ್ರ ವಿಲಕ್ಷಣ ಸ್ವಭಾವದವರು. ವಿಪ್ರೋಚಿಷ್ಟವನ್ನು ಮೈಯೆಲ್ಲ ಉಸಿಕೊಂದರು. ವಿಪ್ರಪ್ರಸಾದ ಎಂಬ ಭಾವದಿಂದ ಮೈಯೆಲ್ಲ ಹಚ್ಚಿಕೊಂಡೆ. ಶಿರದಿಂದ ಹಚ್ಚುತ್ತಾ 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 ಪಾದದೆಡೆಗೆ ಬಂದಾಗ ಮನಸ್ಸು ಅಳುಕಿತು. ವಿಪ್ರೋಚಿಷ್ಟದ ಪವಿತ್ರತೆಯನ್ನು ಅರಿತ ನಾನು ಆ ಪವಿತ್ರವಾದದ್ದನ್ನು ಕಾಲಿಗೆ ಹೆಚ್ಚಿಗೆ ಹಚ್ಚಿಕೊಳ್ಳಿ ಅಂತ ಉಳಿದರೆ, ಹಚ್ಚದೇ ಉಳಿದರೆ ಶಪಿಸಿದರು. ನನ್ನ ಆಜ್ಞೆಯನ್ನು ಪಾಲಿಸ್ತಾ ಸರ್ವಾಂಗಗಳಲ್ಲೂ ಲೇಪಿಸಬೇಕಾದ ವಿಪ್ರೋಚಿಷ್ಟವನ್ನು ಪಾದಕ್ಕೆ ಹಚ್ಚದೇ ಇದ್ದದ್ದರಿಂದ ನಿನಗೆ ಆ ಮೂಲಕವಾಗಿಯೇ ಮರಣ ಬರಲಿ ಅಂತ. ನೋಡು, ಯಾರೆಡೆಗೋ ಗೌರವ ಇಟ್ಟು ನಾವು ಮಾಡಿದ ಕರ್ಮದ ಪ್ರತಿಫಲವಾಗಿ ಶಾಪ ಬಂದರು ಹೀಗೆ ನೋಯಿಸದೆ ಸಕಾಲದಲ್ಲಿ ಉಪಕರಿಸುವುದಕ್ಕೆ ಬರ್ತದೆ. ಈಗ ನೀನು ಹೊಡೆದದ್ದು ಯಾವುದರಿಂದ? ಬಾಣದಿಂದ. ಬಾಣದಿಂದ. ಆ ಮೊನೆ ನಾನು ಕಿತ್ತೆಸೆದೆ ಅಲ್ಲಿ ಬಿಸಿದೆ. ಅದು ಯಾವುದರ ಮೊನೆಯ? ಅದು ಒಬ್ಬ ಬೆಸ್ತ ನನಗೆ ತಂದು ಕೊಟ್ಟಿದ್ದ. ಬೆಸ್ತ? ಹೌದು. ಬೆಸ್ತನಿಗೆ ಬಾಣ ತಯಾರಿಸುವುದು ಹೇಗೆ? ಅವ ತಂದು ಕೊಟ್ಟ. ಹಾ, ಸ್ವಲ್ಪ ನಾನು ಅದನ್ನು ತಯಾರಿಸಿದೆ ಸ್ವಾಮಿ. ಬೆಸ್ತ ತಂದು ಕೊಟ್ಟದ್ದಿದ್ರೆ ಅವನಿಗೆ ಸಿಕ್ಕಿದ್ದು ಮತ್ಸ್ಯೋದರದಲ್ಲಿ ಅಂತ ಪ್ರತ್ಯೇಕ ಹೇಳುವುದು ಬೇಡವಲ್ಲ. ಆ, ನಮ್ಮ ವಂಶವೇ ನಾಶವಾಗಲಿಕ್ಕಿದ್ದ ಆ, ಕಬ್ಬಿಣದ ಒನಕೆಯನ್ನೇ ದುರ್ವಾಸರು ಕೊಟ್ಟು ಹೋಗಿದ್ರು ಶಾಪದ ರೂಪದಲ್ಲಿ. ಆ, ತಿಕ್ಕಿ 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 ಆ, ಅದು ಸಣ್ಣ ತುಂಡಾದ ಮೇಲೆ ಹಾ. ಇನ್ನು ಇದರಿಂದ ಏನು ಅಂತ ಅದನ್ನು ಎಸೆದೆವು ಅಂತ ಆಡಿದ್ದು. ಈಗ ನಿನ್ನ ಆ, ಆ ಬಾಣದ ಮೊನಚನ್ನು ಗಮನಿಸಿದರೆ ಆ, ಹಾಗೆ ತಿಕ್ಕದೆ ಅದನ್ನು ಕರಗಿಸದೆ ಎಸೆದ ಆ ತುಂಡುಂಟು ನೋಡು, ಹೌದು. ಅದೇ ಮತ್ಸ್ಯೋದರ ಸೇರಿತು. ಆಹಾ. ನಿನ್ನ ಬಾಣದ ಮೊನಚಾಗಿ ಸೇರಿತು. ಆ. ಅದೇ ಬಂದು ನನಗೆ ತಾಗಿತು. ಈಗ ಹೇಳು, ದುರ್ವಾಸರು ಇಲ್ಲಿಗೆ ಹೊಡೆದದ್ದೋ ನೀನು ಹೊಡೆದದ್ದೋ? ಆದ್ರೆ ಕೃಷ್ಣ, ಓ ಓ ನಾನು ಬೇಡನಾಗಿರಬಹುದು ಸ್ವಾಮಿ. ಅದು ನಿತ್ಯಲೂ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದವ. ಅದಕ್ಕಲ್ವೋ ಪರಮ ಭಕ್ತ ಅಂದದ್ದು. ನನ್ನಿಂದಾಗಿ ಇಂಥ ಅನಾಹುತ ಆಯಿತು, ಆಗಿ ಹೋಯ್ತಲ್ಲ ಸ್ವಾಮಿ ಅಂತ ದೇವರನ್ನು ತಿಳಿಯದೆ ಪೂಜೆ ಮಾಡಿದವ ಭಕ್ತ ಅಲ್ಲ. ದೇವರನ್ನು ತಿಳಿದು ಅನಿವಾರ್ಯವಾಗಿ ದೇವರಿಗೆ ಹೊಡೆದರು ಆ ಸದ್ಭಾವ ಬಿಡದಿದ್ದವನು ಭಕ್ತ. ಪರಮ ಭಕ್ತ ಅಂದದ್ದು ಅದಕ್ಕೋ? ಹೊಡೆದದ್ದು ಯಾರಿಗೆ ಅಂತ ತಿಳಿದದ್ರಿಂದ ನಿನಗೆ ನೋವಾಗಿದೆ, ನನಗೆ ಉಪಕಾರ ಮಾಡಿದೆ. ಈಗ ನಾನು
ಬಲ ತೊಡೆಯ ಮೇಲೆ ಎಡಗಾಲನ್ನು ಇರಿಸಿಕೊಂಡು ಮಲಗುವುದು ನನಗೊಂದು ಅಭ್ಯಾಸ, ನನ್ನವರಿಗೆ ಗೊತ್ತು. ಅದನ್ನೇ ಮೃಗಭ್ರಾಂತಿಯಿಂದ ನೀ ಹೊಡೆದೆ, ಪಾದಾಂಗುಷ್ಟಕ್ಕೆ ಬಂದು ತಗಲಿತು. ಹೌದಾ? ಜರೆ ಬಂತು. ಮರೆಯಲ್ಲಿ ನಿನಗೆ ಕಂಡದ್ದು ಸತ್ಯವಲ್ಲ. ನಾನು ಜನ್ಮಾಂತರದಲ್ಲಿ ಮರೆಯಲ್ಲಿ ನಿಂತು ಯಾರಿಗೋ ಹೊಡೆದಿರಬೇಕು. ಈ ಲೋಕದಲ್ಲಿ ಮಾಡಿದ್ದನ್ನು ಇಲ್ಲೇ ಅನುಭವಿಸದೆ ಹೋಗ್ಲಿಕ್ಕಿಲ್ವೋ? ನಾನು ಮರದ ಮರೆಯಲ್ಲೇ ಯಾರಿಗೋ ಹೊಡೆದದ್ದಕ್ಕೆ ಮರದ ಮಲೆಯಲ್ಲಿ ನಿನಗೆ ಕಾಣಿಸಿದ ನನ್ನ ಪಾದಾಂಗುಷ್ಟ ಮೃಗದಂತೆ ಕಂಡಿತು. ಹೊಡೆದೆ, ಉಪಕಾರ ಮಾಡಿದೆ, ಕೃಷ್ಣನಿಗೆ ಜರೆ ಬರುವಂತೆ ಮಾಡಿದೆ. ನಾನು ಯಾವ ಪಾಪ ಮಾಡಿದ್ದೇನೋ ಕೃಷ್ಣ? ನೀ ಮಾಡಿದ್ದು ಪುಣ್ಯ ಅಂತ ಹೇಳಿದ್ರೆ ಅರ್ಥ ಆಗುವುದಿಲ್ವೋ? ನಿನ್ನ ನಿನಗೆ ಸದ್ಗತಿ ಸಿಗುತ್ತದೋ? ನನಗೆ ಹೊಡೆದದ್ದರಿಂದ ನಿನಗೆ ದುರ್ಗತಿ ಆಗುವುದಿಲ್ಲ, ಸದ್ಗತಿ ಸಿಗುತ್ತದೆ, ಸಿಗುತ್ತದೆ. ಇದೋ ಇದೋ ನಾನು ಏನು ಮಾಡಲಿದ್ದೇವಾ? ಇಲ್ಲಿ ಬಾ, ಇಲ್ಲಿ ಬಾ. ಓ ಅಲ್ಲಿ ನೋಡು, ದಿವ್ಯವಾದಂತಹ ರಥವೊಂದು ನಭದಿಂದ ಇಳಿದು ಬರುವುದನ್ನು ಗಮನಿಸಿದ್ಯಾ? ಕಾಣ್ತಾ ಉಂಟು. ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದದ್ದು. ನೀನು ಇದು ತನಕ ಬೇಟೆಯಾಡಿ ಹೊಡೆದ ಹೊಡೆತಕ್ಕಲ್ಲ ಈ ಬಹುಮಾನ ಬರ್ತಾ ಇರುವುದು. ಮತ್ತೆ ಕೃಷ್ಣನಿಗೆ ಸರಿಯಾಗಿ ಹೊಡೆದದ್ದಕ್ಕೆ, ಹೊಡೆಯಬೇಕಾದಲ್ಲಿ ಹೊಡೆದದ್ದಕ್ಕೆ ಸ್ವರ್ಗದಿಂದ ಬಂದ ರಥ. ಏರಿಕೋ ಏರಿಕೋ ಕೃಷ್ಣ, ಏರಿಕೋ. ಯಾವುದು ತುರಿಗರಿ ಮಣಿದ ಚಬರನಾಳ್ ಚೌದದುಳ್ಳು ಅಪ್ಪಲಾಕ್ಷಣ ಹೊಂದಿದನು ಹರಿ ಪದವ ಪರಮಾನಂದದಿಂದ. ಕುಶಸ್ಥಲಿಯನ್ನು ಸಮುದ್ರ ಗರ್ಭದಿಂದ ಮೇಲೆಬ್ಬಿಸಿ ದ್ವಾರಾವತಿ ಎನಿಸಿದ್ದು ನಾವೇ. ದ್ವಾರಾವತಿಯಲ್ಲಿ ಯಾದವಾವಸಾನಾದ ಮೇಲೆ ಬರಬಹುದಾದ ಪಾರ್ಥನಿಗೆ ದಾರುಕನ ಮೂಲಕ ಸೂಚನೆಯನ್ನು ಕೊಟ್ಟಿದ್ದೇನೆ. ಉಳಿದ ಯಾದವ ಸ್ತ್ರೀಯರನ್ನೊಳಗೊಂಡು ಯಾರೆಲ್ಲ ಪತಿಯಂದಿರಳಿದದ್ದಕ್ಕೆ ಸಹಗಮನ ಮಾಡದೆ ಉಳಿದುಕೊಂಡ್ರೋ ಅವರೆಲ್ಲರನ್ನೂ ಜೊತೆ ಸೇರಿಸಿಕೊಂಡು ಸಾಗಬೇಕು. ಅವರನ್ನು ಇಂದ್ರಪ್ರಸ್ಥಕ್ಕೋ ಮಥುರೆಗೋ ಹೋಗಿ ಸೇರಿಸಬೇಕು ಅಂತ ಅವನಿಗೆ ಹೇಳಿದ್ದೇನೆ. ಕಾಲಿನ ನೋವು ಪಾದಾಂಗುಷ್ಟದಿಂದ ಏರಿ 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 ಮೇಲೆ ಬರ್ತಾ ಇರುವ ಕಾಲದಲ್ಲಿ ಇನ್ನಾರಿಗೂ ಕಾಯುವುದಕ್ಕಿಲ್ಲ, ಇನ್ನಾವುದಕ್ಕೂ ಕಾಯುವುದಕ್ಕಿಲ್ಲ. ಯುಗ ನಾಕಿರಬೇಕು ಅಂತ ಸ್ಪಷ್ಟ ಅಲ್ವ? ಕೃತ ತ್ರೇತ ದ್ವಾಪರಾದ ಮೇಲೆ ಕಲಿ. ಮಹಾತ್ಮರಿದ್ದರೆ ಕಲಿಗೂ ಒಳಬರುವುದಕ್ಕೆ ಕಷ್ಟವೇ. ಆದ್ದರಿಂದಲೇ ಯುಗ ಪ್ರವೇಶಕ್ಕೆ ಅನುವು ಮಾಡಿಕೊಡ್ತಾ ಆ ಕಲಿಪ್ರಭಾವದಿಂದ ಮೈರೇಕ ನಾಮಕವಾದ ಮದ್ಯದಿಂದ ಯಾದವ ಕಲಹವಾಗಿ ಅವಸಾನವಾದದ್ದು. ಚರಣ ಘಾತಕ್ಕೊಳಗಾದ ಕೃಷ್ಣ ಶರೀರದಿಂದ ಶಂಖ ಚಕ್ರ ಗದಾ ಪದ್ಮ ಸಾಕಾರವಾಗಿಯೇ ಆಯುಧಗಳು ಮೇಲೆದ್ದದ್ದನ್ನು ಗಮನಿಸಿದೆ. ಅವು ಮೂಲ ಸ್ವರೂಪವನ್ನು ಹೊಂದುವುದಕ್ಕಾಗಿ ಸುದರ್ಶನವಾಗಲಿ, ಶಾರ್ಂಗವಾಗಲಿ, ಕೌಮೋದಕಿಯಾಗಲಿ, ಆ ಸರಸಿಜವಾಗಲಿ ಅದೆಲ್ಲವೂ ಮೇಲೆದ್ದು ಹೋದ ಕಾಲದಲ್ಲಿ ದಿವ್ಯವಾದ ವರೂಥದಲ್ಲಿದ್ದ ಶೈಬ್ಯ ಸುಗ್ರೀವ ಬಲಾಹಕ ಮೇಘಪುಷ್ಪಗಳೆಂಬ 4 ದಿವ್ಯಾಶ್ವಗಳು ಮೇಲೆದ್ದು ಮೇಲೆದ್ದು ಮೇಲೆ ಹೋಗ್ತಾ ಇರುವ ಬಗೆಯನ್ನು ಗಮನಿಸಿದರೆ ನನ್ನೊಡನೆ ಇರಬೇಕಾದದ್ದೆಲ್ಲ ಮೇಲೇರಿದ ಕಾಲ. ಏರುವ ಮೊದಲು ಇಳಿಬೇಕು. ಇಳಿದಾಗಿದೆ, ಸಾಧಿಸಿ ಆಗಿದೆ. ಸಾಧಿಸಿದ ಸಾಧನೆಯೇ ಮುನ್ನಡೆಸುವುದಕ್ಕೆ ಬೇಕಾದದ್ದನ್ನು ಲೋಕಕ್ಕೆ ಕೊಟ್ಟಿದೆ ಅಂತ ಆದ ಮೇಲೆ ಕೊನೆಯ ಬಾರಿ ಏರುವ ಮೊದಲು ಒಮ್ಮೆ ಮಲಗಬೇಡುವ. ಬಂದದ್ದಿಷ್ಟಕ್ಕೆ ಇಷ್ಟರಿಂದ ಎಷ್ಟು ಸಿಕ್ಕಿತೋ ಅದು ಲೋಕದ ಪಾಲು. ಲೋಕದಿಂದ ನನಗೆಷ್ಟು ಸಿಕ್ಕಿತೋ ಅದು ಕೃಷ್ಣನಿಗಿದ್ದ ಪಾಲು. ಹೊತ್ತು ನಡೀತೆ.